ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ಹಲವು ವೈಶಿಷ್ಟ್ಯಗಳೊಂದಿಗೆ ಸೂಪರ್ ಸಿಂಗರ್ ವೇದಿಕೆ ಬಹುಮುಖ ಪ್ರತಿಭೆಗಳ ಪರಿಚಯವನ್ನ ಮಾಡಿಕೊಡ್ತಾ ಬಂದಿದೆ. ಸದ್ಯಕ್ಕೆ ಇನ್ನೋರ್ವ ಗಾಯಕ ಈ ವೇದಿಕೆಯನ್ನ ಏರಲಿದ್ದಾರೆ. ಹೆಸರು ಕೀರ್ತನ್ ಹೊಳ್ಳ. ಪ್ರೀತಿಯಿಂದ ಕರೆಯುವುದು ಕೀತು. ಕೆನರಾ ಕಾಲೇಜಿನಲ್ಲಿ ಪದವಿ ಅಭ್ಯಾಸ. ತಬಲಾದಲ್ಲಿ ಸೀನಿಯರ್. ಜೊತೆಗೆ 4 ವರ್ಷದಿಂದ ವಿದ್ವಾನ್ ಕೃಷ್ಣ ಮೋಹನ್ ದಾಸ್ ಅವರ ಸಂಗೀತದ ಗರಡಿಯಲ್ಲಿ ಪಳಗುತ್ತಿರುವ ಗುರುವಿನ ಅಚ್ಚುಮೆಚ್ಚಿನ ಶಿಷ್ಯ ಈತ. ಅವನ ಮೊದಲನೇ ಕ್ಲಾಸಿನಿಂದಲೇ ಅವನು ಅಷ್ಟು ಟ್ಯಾಲೆಂಟೆಡ್ ಇದ್ದಾನಂತ ನನಗೆ ತಿಳಿದು ನಾನು ಕೂಡ ತುಂಬ ಅವನ ಮೇಲೆ ಪ್ರೀತಿಯಿಂದ ಅವನಿಗೆ ನಾನು ಸಂಗೀತ ಕಲಿಸ್ತಾ ಇದ್ದಾನೆ. ಅವನು ಅದೇ ಥರವಾಗಿ ಅಷ್ಟೇ ಗೌರವ, ಅಷ್ಟೇ ಶ್ರದ್ಧೆಯಿಂದ, ಅಷ್ಟೇ ಸಾಧನೆ ಮಾಡಿಕೊಂಡು ಆತ ಭಾಳ ಬೇಗನೆ, ಅಂದರೆ 1 ವರ್ಷದ ಇರುವಂಥ ಕೋರ್ಸನ್ನು 7 ತಿಂಗಳಲ್ಲಿ ಕಲಿತು ಜೂನಿಯರ್ ಎಕ್ಸಾಮ್ನಲ್ಲಿ ಪಾಸಾಗಿದ್ದಾನೆ, ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದ್ದಾನೆ. ಆ ನಂತರ ಸಹ ಅವನಿಗೆ ತುಂಬ ಒಲವಿತ್ತು. ಆಮೇಲೆ ನಾನು ಅವನಿಗೆ ಮುಂದಿನ ಸೀನಿಯರ್ ಪಾಠಗಳನ್ನು ಕಲಿಸ್ತಾ ಬಂದೆ. ಅದನ್ನು ಕೂಡ ಭಾಳ ಬೇಗನೆ ಅವನು ಪಿಕಪ್ ಮಾಡಿದ್ದಾನೆ. ಭಾಳ ಚಂದ ವಾಯ್ಸು, ಭಾಳ ಚಂದ ಹಾಡ್ತಾನೆ ಮತ್ತು ಒಳ್ಳೆ ಟ್ಯಾಲೆಂಟೆಡ್ ಹುಡುಗ. ಅದು ನನಗೆ ಭಾಳ ನಮಗೆ ಅಂಥ ಶಿಷ್ಯರು ಸಿಕ್ಕಿದ್ರೆ ಭಾಳ ನಮಗೆ ಹೆಚ್ಚು ಇದು ಆಸಕ್ತಿ ಬರುತ್ತೆ. ಹೆಚ್ಚೆಚ್ಚು ನಾವು ಅವರಿಗೆ ನಮ್ಮ ಸಮಯವನ್ನು ಅವರಿಗೆ ತಗೊಳ್ತೇವೆ. ಆದರೆ ತುಂಬ ಬೇಗನೆ ಅವನು ಪಿಕಪ್ ಮಾಡಿದೆ ಎಂಬುದು ನನಗೆ ತುಂಬ ಸಂತೋಷ ಆಗ್ತದೆ ಮತ್ತು ನನಗೆ ಅವನು ನನ್ನ ಭಾಳ ಹೆಮ್ಮೆಯ ಶಿಷ್ಯ ಅಂತ ಹೇಳಲಿಕ್ಕೂ ನಾನು ಸಂತೋಷ ಪಡ್ತೇನೆ. ಈಗ ಆತನು ಮುಂದುವರಿಸ್ತಾ ಇದ್ದ ಹಿಂದೂಸ್ತಾನಿ ಸಂಗೀತವನ್ನು, ಖಯಾಲನ್ನು ಹಾಡ್ತಾ ಇದ್ದಾನೆ. ತಾಯಿ ಸ್ವಲ್ಪ ಹಾಡ್ತಾರೆ, ತಂದೆ ಫುಲ್ ಸಪೋರ್ಟ್ ಕೊಡ್ತಾರೆ. ಅಣ್ಣನ ಮೆಚ್ಚುಗೆಯ ಮಾತುಗಳಿವೆ. ಜೊತೆಗೆ ಸಂಬಂಧಿಕರ ಹಿತೈಷಿಗಳ ಹೊಗಳಿಕೆಯ ನುಡಿಗಳಿವೆ. ಕೀರ್ತನ್ ಹೊಳ್ಳ ಅವನಾಗಿ ಸಂಗೀತದ ಒಲವು ಬೆಳೆಸಿಕೊಂಡಂಥ ಹುಡುಗ. ಪ್ರಾರಂಭದಲ್ಲಿ ಅವ ತಬಲಾದಲ್ಲಿ ಅವನ ಆಸಕ್ತಿಯನ್ನು ಬೆಳೆಸಿಕೊಂಡ. ಹಾಗೆ ಶಾಲೆಗಳಲ್ಲಿ ಬರುತ್ತಿದ್ದ ಈ ಕಾರ್ಯಕ್ರಮಗಳಾಗಲಿ ಅಥವಾ ಸ್ಪರ್ಧೆಗಳಲ್ಲಿ ಅವ ನಿಧಾನಕ್ಕೆ ಭಾಗವಹಿಸಲಿಕ್ಕೆ ಶುರು ಮಾಡಿದ. ಅದಕ್ಕೆ ನಮ್ಮ ಪ್ರೋತ್ಸಾಹ ಇತ್ತು. ಅದಲ್ಲದೆ ಅವನ ಚಿಕ್ಕಮ್ಮಂದಿರು, ದೊಡ್ಡಮ್ಮಂದಿರು, ತಾಯಿದು, ಅವನ ಅಕ್ಕಂದು ಪ್ರೋತ್ಸಾಹ ತುಂಬ ಇತ್ತು. ಅವ ಕೀರ್ತನ ಹೊಳ್ಳನ ಅಣ್ಣ, ಅವಳಿ ಜವಳಿ ಮಕ್ಕಳು, ಅವನ ಅಣ್ಣನ ಪ್ರೋತ್ಸಾಹವು ತುಂಬ ಅವನ ಮೇಲೆ ಇತ್ತು. ಇದೆಲ್ಲ ಪ್ರೋತ್ಸಾಹದಿಂದ ಅವನಾಗಿಯೇ ಸಂಗೀತದಲ್ಲಿ ಒಲವು ತೋರಿಸಿ ಮುಂದಕ್ಕೆ ಸಂಗೀತ ಅಭ್ಯಾಸಕ್ಕೆ ಅವನ ಶಾಲೆಯ ಮುಖ್ಯೋಪಾಧ್ಯಾಯರ ಪ್ರೋತ್ಸಾಹದಿಂದ ಸಂಗೀತ ಕಲೀಲಿಕ್ಕೆ ಶುರು ಮಾಡಿದ. ಇಬ್ಬರು ಮಕ್ಕಳು, ಚೇತನ್ ಹೊಳ್ಳ ಮತ್ತು ಕೀರ್ತನ್ ಹೊಳ್ಳ. ಕೀರ್ತನ್ ಹೊಳ್ಳ ಸಣ್ಣದಿರುವಾಗಿ ಭಾಳ ತುಂಟ ಆಗಿದ್ದ. ಅವನು ಇದನ್ನು ಎಲ್ಲರೂ ಪೋಖ್ರಿಯಾಗಿ ತುಂಬ ತುಂಟ ಹುಡುಗ. ಅವನಿಗೆ ಒಂದು 5ನೇ ಕ್ಲಾಸಲ್ಲಿ ನಾನು ಸಂಗೀತವನ್ನು ಕಲಿ ಅಂತ ಹೇಳ್ತಾ ಇದ್ದೆ. ಆದರೆ ಅವನು ಆವಾಗ ಸಂಗೀತವನ್ನು ಯಾವುದನ್ನು ಕಲಿಯದೆ ನನಗೆ ಸಂಗೀತವೇ ಬೇಡ ಅಂತ ಹೇಳಿಕೊಂಡು ಅದರ 6ನೇ ಕ್ಲಾಸಿಂದಂತ ತಬಲಾ ಆರ್ಟಿಸ್ಟ್ ಆಗಿಬಿಟ್ಟ.
ಆದರೆ ಅವನು ಮತ್ತೆ ಒಂದು 9ನೇ ಕ್ಲಾಸಲ್ಲಿ ಬೇಕಿದ್ದರೆ ಶಾಲೆ HM ನನ್ನನ್ನೆಲ್ಲ ಕರೆದು ಇವನು ಸಂಗೀತ ಕಲಿಬೇಕು ನಿಮ್ಮ ಮಗ ಅಂತೇಳಿ ಅವತ್ತೇ ಸಾಯಂಕಾಲ ಅವನು ಮನೆಗೆ ಬಂದು ನನಗೆ ಸಂಗೀತದ ಗುರುಗಳನ್ನು ಹುಡುಕು ನೀನು ಅಂತ ಹೇಳ್ಕೊಂಡು ಅವತ್ತಿಂದ ಅವನು ಸಂಗೀತ ಅಭ್ಯಾಸವನ್ನು ಪ್ರಾರಂಭ ಮಾಡಿದ್ದ. ಹಾಗೆ 1 ವರ್ಷ ಕರ್ನಾಟಿಕ್ ಸಂಗೀತ ಕಲಿತ. ಆಮೇಲೆ ಅದು ಇದಾಗದೆ ನನಗೆ ಇದು ಹಿಂದೂಸ್ತಾನಿ ಸಂಗೀತ ಬೇಕು ಅಂತ ಹೇಳಿದ್ದ. ಹಾಗೆ ಹಿಂದೂಸ್ತಾನಿ ಸಂಗೀತವನ್ನು KM ದಾಸ್ ಅಂತ ಗುರುಗಳು ಒಳ್ಳೆಯವರು ಸಿಕ್ಕಿದ್ರು, ಅವರ ಮುಖಾಂತರ ಅವನು ಕಲಿತಾ ಇದ್ದ. ನಾನು 6ನೇ ಕ್ಲಾಸಲ್ಲಿರುವಾಗ ಒಂದು ಫಿಲ್ಮ್ ಸಾಂಗನ್ನು ಹಾಡಿದ್ದೆ. ಆ್ಯಂಡ್ 7th ಸ್ಟ್ಯಾಂಡರ್ಡ್ ಬರುವಾಗ ಒಂದು ಭಾವಗೀತೆ ಹಾಡಿದ್ದೆ. ಅದರಲ್ಲಿ ನನಗೆ ಒಂದು ಫಸ್ಟ್ ಪ್ರೈಸ್ ಸಿಕ್ಕಿತ್ತು ಕ್ಲಾಸಲ್ಲಿ ಸ್ಕೂಲಲ್ಲಿ. ಅಟ್ ದ್ಯಾಟ್ ಟೈಮ್ ನನ್ನ HM ಉಷಾ ಬಲ್ಲಾಲ್ ಅವರು ಬಂದು ನನಗೆ ಹೇಳಿದರು, ಎಂತಂದರೆ ನಿಂಗೆ ಇಷ್ಟು ಒಳ್ಳೆ ವಾಯ್ಸ್ ಇದೆ, ಯಾಕೆ ನೀನು ಯೂಸ್ ಮಾಡೋದಿಲ್ಲ ಹೀಗೆ ಅಂತ, ಪ್ಲೀಸ್ ಸಂಗೀತ ಕ್ಲಾಸಿಗೆಲ್ಲ ಹೋಗು, ಅಲ್ಲೆಲ್ಲ ಹೋಗಿ, ಇಲ್ಲದ್ರೆ ನಿಮಗೆ ವಾಯ್ಸ್ ಕಳ್ಕೊಳ್ತಿ ಅಂತ ಹೇಳಿದರು. ಅಟ್ ದ್ಯಾಟ್ ಟೈಮ್ ನಾನು ಅಮ್ಮನ ಹತ್ರ ಡೈರೆಕ್ಟ್ ಬಂದೆ, ಅಮ್ಮ ನನಗೊಂದು ಕ್ಲಾಸಿಕಲ್ ಸಾಂಗ್ ಅಥವಾ ಹಿಂದೂಸ್ತಾನಿ ಅಥವಾ ಕರ್ನಾಟಕ ಯಾವ್ದಾರಾಗಲಿ ಒಂದು ಸೇರಬೇಕು ಅಂತ ಹೇಳಿ. ಟೈಮ್ ಆಯಿತು ಅಮ್ಮ ಹೋಗಿ. ನಾನು ಮೊದಲಂದರೆ 5th ಸ್ಟ್ಯಾಂಡರ್ಡಲ್ಲೇ ನನಗೆ ಹೇಳಿದ್ದು. ಆ ಟೈಮ್ ನಾನು ಹೋಗಲಿಲ್ಲ. ಅವ್ರು ಹೇಳಿದ ಕಾರಣ ನಾನು ಅಲ್ಲಿಂದನೇ ಓಡಿದೆ ಅಮ್ಮನ ಹತ್ರ ಹೋಗಿ ಎಲ್ಲ ಹೇಳಿದೆ ಹೀಗೆ ಅಂತೇಳಿ. ಅಟ್ ದ್ಯಾಟ್ ಟೈಮ್ ಅಮ್ಮ ಒಂದು ಫಸ್ಟಿಗೆ ಕರ್ನಾಟಕ ಕಲ್ತಿದ್ದೆ 1 ವರ್ಷನ. ನಂಗೆ ಸ್ವಲ್ಪ ಇರಲಿಲ್ಲ, ಒಂದು ಕರ್ನಾಟಕ ಕಲ್ತ ಮೇಲೆ ನಂಗೆ ಹಿಂದೂಸ್ತಾನಿ ಹೋಗುವಂತ ತುಂಬ ಇಷ್ಟ ಆಯಿತು. ಒಂದು ರೀತಿ ಸಡನ್ ನಮ್ಮ ಸರ್ ಹತ್ರ ಬಂದು, ನಾನು 10th ಇದ್ದೆ, ಹೌದು 10th ಅವ್ರ ಹತ್ರ ಕಲ್ತ ಮೇಲೆ ನಾನು ಫಸ್ಟ್ ಹಿಂದೂಸ್ತಾನಿ ಪ್ರೋಗ್ರಾಮ್ ಕೊಟ್ಟದ್ದು ನನ್ನ ಸ್ಕೂಲ್ ಡೇಯಲ್ಲಿ ನಾನು ಕೊಟ್ಟು ತುಂಬ ಹೊಗಳಿಕೆ ತಂದಿದ್ದೇನೆ ಅಲ್ಲಿ. ಆ್ಯಂಡ್ ಕೆಲವು ಕಾಂಪಿಟೇಷನ್ಸ್ ಎಲ್ಲ ಅಲ್ಲಿ ಹೋಗಿದ್ದೇನೆ. 6ನೇ ತರಗತಿಯಲ್ಲಿ ಮೊದಲ ಹಾಡಿಗೆ ಮೊದಲ ಪ್ರಶಸ್ತಿ. ಅಲ್ಲಿಂದ ಮುಂದೆ ಸಂಗೀತದ ಒಡನಾಟ ಇಲ್ಲಿಯವರೆಗೂ ಇದೆ, ಮುಂದೆಯೂ ಇರುತ್ತೆ ಅಂತಾರೆ ಈ ಗೀತು. ಶಾರದಾ PU ಕಾಲೇಜ್ PUCಯನ್ನು ಕಂಪ್ಲೀಟ್ ಮಾಡಿದ್ದೆ. ಅಲ್ಲಿ ಒಂದು ಪ್ರೇಯರ್ ಸಾಂಗ್ ಹಾಡಿ ನಮ್ಮ ನಮ್ಮ ಡಾಕ್ಟರ್ ಲೀಲಾಪದೇವ್ ಅವ್ರು ನಮ್ಮ ಪ್ರಿನ್ಸಿಪಲ್ ಆಗಿದ್ದರು ಅವತ್ತು. ಅವರು ಫುಲ್ ಇಂಪ್ರೆಸ್ ಆದರು ನನ್ನ ವಾಯ್ಸ್ ಕೇಳಿ. ಅಟ್ ದ್ಯಾಟ್ ಟೈಮ್ ಅವ್ರು ಹೇಳಿದ್ರು, ನೀನು ಎಂತ ಹಿಂದೂಸ್ತಾನಿ ಎಲ್ಲ ಕಲಿತಿದ್ದೆ ಇಲ್ವಾ ಅಂತ. ಆಗ ನಾನು ಹೇಳಿದೆ, ಹೌದು ಕಲಿತಿದ್ದೇನೆ ಅಂತ. ನೆಕ್ಸ್ಟ್ ಅದೇ ದಿವಸ ನಂಗೆ ಒಂದು ಕಾಂಪಿಟೇಷನ್ ಇತ್ತು ಅಲ್ಲಿ ಕಾಲೇಜಲ್ಲಿ, ಕ್ಲಾಸಿಕಲ್ ಸಾಂಗ್. ಅಲ್ಲಿ ಹಾಡಿ ಅವರು ತುಂಬ ಖುಷಿ ಆಯಿತು, ಅವ್ರಿಗೆ ತುಂಬ ಖುಷಿ ಆಯಿತು ಹಾಗೆ. ಆ್ಯಂಡ್ ಅಲ್ಲಿ ನನಗೆ ಕಾಲೇಜ್ ಡೇಯಲ್ಲಿ ಸಹ ತುಂಬ ಇಂಪ್ರೆಷನ್ ಬಂತು, ಎಲ್ಲರಿಗೂ ಖುಷಿ ಆಯಿತು ನನ್ನ ಮೇಲೆ. ಮತ್ತು ನಾನು ಅಲ್ಲಿ ಫಿಲ್ಮ್ ಸಾಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದೆ ಹಾಡಲಿಕ್ಕೆ ಫಸ್ಟ್ PUCಯಲ್ಲೇ. ಆಗಲೇ ತುಂಬ ಎಲ್ಲರಿಗೂ ಖುಷಿ ಆಯಿತು ತುಂಬ. ಅಟ್ ದ್ಯಾಟ್ ಟೈಮ್ ಅವ್ರು ಹೇಳಿದ್ರು, ನೀನು ಇನ್ನೂ ಹಾಡು ಅಂತೇಳಿ. ಸೊ ಹಾಡು ಬಿಡಬೇಡ ಅಂತ ನಂಗೆ ತುಂಬ ಜನ ಹೇಳಿದರು. ಸೊ ನಾನಿನ್ನೂ ಬಿಡೋದು ಸಹ ಇಲ್ಲ. ಅವಕಾಶಗಳನ್ನ ಸದ್ಬಳಕೆ ಮಾಡಿಕೊಳ್ಳುವ ಕಲೆಯನ್ನ ಅರಿತಿರುವ ಕೀರ್ತನ್ ಸೂಪರ್ ಸಿಂಗರ್ ವೇದಿಕೆಯಲ್ಲಿ ತಾನು ಕಲಿತ ವಿದ್ಯೆಯ ಸಾರ್ಥಕತೆಯನ್ನ ಪಡೆದುಕೊಳ್ತಾರ. ಪ್ರೀತಿ ಕಿ ಲತ್ ಮೋಹೆ ಐಸಿ ಲಾಗಿ ಹೋ ಗಯಿ ಮೈ ಮತ್ವಾರಿ ಭಲೆ ಭಲೆ ಜಾऊं अपने पिया को है मैं जाऊं वारी वारी मोहे सुध बुध ना रही तन मन की ये तो जागे दुनिया सारी बेबस और लाचार फिरूं मैं हारी मैं दिल हारी. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್.
ನಮ್ಮ ಸೂಪರ್ ಸಿಂಗರಲ್ಲಿ ನನ್ನ ಜರ್ನಿ ಅಷ್ಟು ಸುಲಭ ಇಲ್ಲ. ಬಿಕಾಸ್ ಎವ್ರಿ ಕಾಂಟೆಸ್ಟೆಂಟ್ಸ್ ಆ್ಯಂಡ್ ನಮ್ಮ ಜಡ್ಜ್ ಕೊಡುವ ಕಮೆಂಟ್ಸ್ ಆ್ಯಂಡ್ ನಾ ಹಾಡುವ ರೀತಿಯಲ್ಲಿ ಎಲ್ಲ ಜಡ್ಜ್ ಮಾಡುವಾಗ ನಾನೇ ಜಡ್ಜ್ ಮಾಡುವಾಗ ತುಂಬ ಕಷ್ಟ ಕಂಡಿತ್ತು. ತುಂಬ ಇಂಪ್ರೂವ್ಮೆಂಟ್ಸ್ ನಾನು ತುಂಬ ಮಾಡಿದೆ. ಆ್ಯಂಡ್ ಇಲ್ಲಿ ಈ ಕಾಂಪಿಟೇಷನಿಗೆ ಬರುವಾಗ ಐ ವಾಸ್ ಲೈಕ್ ಒಂದು ಕಾಂಪಿಟೇಷನ್ ಇರ್ಬೋದು, ಹೇಗಾರು ಇರ್ಬೋದು, ಬರ್ತಾರೆ ತುಂಬ ಕಂಟೆಸ್ಟೆಂಟ್ಸ್ ಬರ್ತಾರೆ ಅಂತ. ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಈಚ್ ಆ್ಯಂಡ್ ಎವ್ರಿ ಕಾಂಪಿಟೇಟರ್ಸ್ ಒಬ್ಬರಿಂದ ಒಬ್ಬರು ತುಂಬ ಒಳ್ಳೆ ಹಾಡ್ತಾರೆ. ಆ್ಯಂಡ್ ಎಲ್ಲರ ಹತ್ರ ಒಂದೊಂದು ಟ್ಯಾಲೆಂಟ್ ಇದೆ, ಒಂದು ಟೈಪ್ ವಾಯ್ಸ್ ಆ್ಯಂಡ್ ಸ್ಟೈಲ್ ಆಫ್ ಸಿಂಗಿಂಗ್. ಸೊ ಅವರನ್ನು ನೋಡಿ ನಾನು ಸ್ವಲ್ಪ ತಿಳ್ಕೊಂಡೆ. ಎಲ್ಲರೂ ಬೇರೆ ಬೇರೆ ಜಾನರ್ಸ್ ಲೈಕ್ ಸೂಫಿ, ಒಬ್ಬರು ಕ್ಲಾಸಿಕಲ್ ಎಲ್ಲ ಹಾಡ್ತಿದ್ರು. ಸೊ ನಾನೊಂದು ಹುಡ್ಕೊಂಡಿದ್ದೆ ಸೂಫಿ ಅಂತ ಹೇಳಿ. ಕಳೆದ 3 ರೌಂಡ್ಸಲ್ಲಿ ಸೂಫಿ ಟೈಪ್ ಹಾಡಿದೆ. पीजा तेरा रंग तमे तो पीजा तेरा रंग तमे तो जिया तेरे रंग से मैं तो तू ही था मौला तू ही आन मौला मेरे ले मेरी जान मौला मेरे ले मेरी जान. ತುಂಬ ಇಷ್ಟ ಆಯ್ತು. ನಾನು ಜಡ್ಜ್ ಮಾಡೋ ರೀತಿಯಲ್ಲಿ ನನ್ನ ಜಡ್ಜ್ಮೆಂಟಲ್ಲಿ ಓಕೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಂತ ಎನಿಸಿದ್ದೆ. ಬಟ್ ಅವ್ರು ರಾಜ್ಗೋಪಾಲ್ ಅವ್ರು ಹೇಳಿದರು ಅದು ಸೂಫಿಯಾನ ಜಾನರೇ ನೀನು ಸ್ಟಿಕ್ ಆನ್ ಆಗಿದ್ದಿ ಅಂತೇಳಿ, ಲೈಕ್ ಒಂದೇ ರೀತಿ ಯಾಕೆ ಹೋಗ್ತೀವಿ ಅಂತೇಳಿ ಅವ್ರೊಂದು ಕಮೆಂಟ್ ಕೊಟ್ಟಿದ್ದು. ಬಟ್ ಹಿ ಟೋಲ್ಡ್ ಮಿ ದ್ಯಾಟ್ ವಿಬ್ರಾಟೋಸ್ ಎಲ್ಲ ಒಳ್ಳೆಯದೆ ಅಂತ. ಐ ಲೈಕ್ ಇಟ್ ರಿಯಲಿ. ಆ್ಯಂಡ್ ಸೂಫಿ ಅಂದರೆ ಸೂಫಿ ಮುಂದೆ ಹಾಡ್ತೇನೆ ಅಂತ ಒಂದು ಪಾಯಿಂಟ್ ಹೇಳಿದರು, ಚೇಂಜ್ ಮಾಡಬೇಕು ಅಂತ ಹೇಳಿದೆ ಜಾನರ್. ಸೊ ಒಳ್ಳೆ ಮಾಡ್ಯುಲೇಷನ್, ಒಳ್ಳೆ ವಿಬ್ರಾಟೋಸ್ ಲ್ಯಾಂಡಿಂಗ್ ಎಲ್ಲ ಆಸಮ್, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಆ್ಯಂಡ್ ನಿಮ್ಮ ವಾಯ್ಸ್ ಟೆಕ್ಸ್ಚರ್ ಆಲ್ಮೋಸ್ಟ್ ಸೂಟ್ಸ್ ಟು ಕೈಲಾಶ್ ಖೇರ್. ಯಾರು ಹೇಳಿದಾರೇನೋ ನನಗೆ ಗೊತ್ತಿಲ್ಲ, ಬಟ್ ವಾಟ್ ಐ ಫೆಲ್ಟ್ ಇಟ್ ವಾಸ್ ಕ್ಲೋಸ್ ಟು ಕೈಲಾಶ್ ಖೇರ್ ಕೈಂಡ್ ಆಫ್ ವಾಯ್ಸ್. ಸೂಫಿ ನಿಮ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಥ್ಯಾಂಕ್ ಯು. ಎಸ್, ಸೌಂಡಿಂಗ್ ವೆರಿ ಗುಡ್. ಸೊ ಗುರುಕಿರಣ್ ಸರ್ ನೋಡುವಾಗ ನಂಗೆ ಸ್ವಲ್ಪ ಹೆದರಿಕೆ ಆಯಿತು. ಬಿಕಾಸ್ ಅವರ ಅಚೀವ್ಮೆಂಟ್ಸ್, ಅವರ ಸಾಧನೆ, ಅವರ ಲೈಕ್ ಎಷ್ಟೋ ಸಿಂಗರ್ಸನ್ನು ಅವ್ರ ಮೇಲೆ ತಂದಿದ್ದಾರೆ. ಸೊ ಸ್ವಲ್ಪ ಹೆದರಿಕೆ ಆಯಿತು, ಎಲ್ಲ ಗೊತ್ತಿರುವವರು, ಪಂಡಿತರವರು. ಸೊ ಲೈಕ್ ನೆಕ್ಸ್ಟ್ ನಾನು ಕಳೆದ ಎಪಿಸೋಡಲ್ಲಿ ನಾನು ಓರೆಪಿ ಹಾಡಿದ್ದೆ. ಸೊ ನಾನು ಹಾಡಿದ ಮೇಲೆ ಐ ವಾಸ್ ಸ್ಯಾಟಿಸ್ಫೈಡ್ ಲಿಟಲ್ ಬಿಟ್, ಅಂದರೆ ಅಷ್ಟಲ್ಲ, ಸ್ವಲ್ಪ ಅಂತ. ಅವರ ಬಾಕಿ ನಮ್ಮ ಜಡ್ಜಸ್ ಅವರ ಕಮೆಂಟ್ಸ್ ಎಲ್ಲ ಕೇಳೋವಾಗ ಸ್ವಲ್ಪ ಹೆದರಿಕೆ ಆಯಿತು, ಎಂತ ಹೇಳ್ಬೋದು ಅಂತೇಳಿ. ಆ್ಯಂಡ್ ಅವರು ಸ್ಟಾರ್ಟಿಂಗ್ ಅವ್ರು ಹೇಳಿದರು, ನಿನ್ನ ಕಳೆದ ಎಪಿಸೋಡನ್ನು ನಾನು ನೋಡಿದ್ದೇನೆ ಆ್ಯಂಡ್ ಇವತ್ತು ನಂಗೆ ಗೊತ್ತಾಯಿತು ನಿನ್ನ ಎಬಿಲಿಟಿ ಅಂತೇಳಿ. ಲೈಕ್ ಯು ಹ್ಯಾವ್ ಅ ಮ್ಯಾಜಿಕಲ್ ವಾಯ್ಸ್, ಐ ಫೆಲ್ ಲವ್ ವಿತ್ ಯುವರ್ ವಾಯ್ಸ್ ಅಂತ ಹೇಳಿದರು. ಫುಲ್ ಖುಷಿ ಆಯ್ತು ಆಗ, ಇವ್ರು ಫೆಲ್ ಲವ್ ವಿತ್ ಮೈ ವಾಯ್ಸ್ ಅಲ್ಲ ಅಂತಾರೆ ಆಗ್ಬೋದು ಈಗ ಅಂತೇಳಿ. ಲೈಕ್ ಖುಷಿ ಆಯಿತು, ತುಂಬ ಖುಷಿ ಆಯಿತು. उड़ने लगा क्यों मन बावरा है आया कहाँ से ये हौसला. You got some magic in you. I don't know, I fell in love with the voice. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಲ್ಲ ನಮ್ಮ ಜಡ್ಜಸ್ ಲೈಕ್ ಗುರುಕಿರಣ್ ಅವರು, ನಮ್ಮ ರಾಜ್ಗೋಪಾಲ್ ಸರ್ ಮತ್ತು KT ಸರ್ ಆ್ಯಂಡ್ ಅಲಕ್ ಮ್ಯಾಮ್ ಎಲ್ಲ ನಮ್ಮ ಮೈನಸ್ ಪಾಯಿಂಟ್ಸ್ ಎಲ್ಲ ಹೇಳ್ತಿದ್ರು. ಅದನ್ನೆಲ್ಲ ಹಿಡ್ಕೊಂಡು ಆ್ಯಂಡ್ ಅದನ್ನು ಅಳವಡಿಸಿ ನನ್ನ ಸಂಗೀತದಲ್ಲಿ ಆ್ಯಂಡ್ ಈ ರೌಂಡಲ್ಲಿ ನಾನು ಪ್ರೆಸೆಂಟ್ ಮಾಡಿದ್ದೇನೆ. जुदाओं के भी तुम मुझ में कहीं बाकी है पलकों में बन के आंसू तू चली आती है जुदाओं के भी. वैसे जिंदा हूँ मैं जिंदगी बिन तेरे में दर्द ही दर्द बाकी रहा है सीने में सांस लेना भर ही यहाँ जीना
सी है मुझको ऐसे जीने में, जुदा के भी तू मुझ में कहीं बाकी है, पलकों में बन के आंसू तू चली आती है। अब तो आदत सी है मुझको ऐसे जीने में, ये जो यादें हैं, ये जो यादें सभी काटे हैं, हटा दो इन्हें, हटा दो इन्हें, लुटा दो इन्हें। अब तो आदत सी है मुझको। ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ನಮ್ಮ ಸೂಪರ್ ಸಿಂಗರ್ ಕಾಂಪಿಟೇಷನಲ್ಲಿ ಇದುವರೆಗೆ ನಾನು ಒಂದೇ ರೀತಿ ಹಾಡ್ತಿದ್ದೆ, ಲೈಕ್ ಸೂಫಿ ಟೈಪೇ ಹಾಡ್ತಿದ್ದೆ. ಮತ್ತು ಲಾಸ್ಟ್ ಕಳೆದ ರೌಂಡಲ್ಲಿ ನಾನು ಕಲಿಯುಗ್ ಫಿಲ್ಮಿದೊಂದು ಅಬ್ ತೋ ಆದತ್ ಸಿ ಹೈ ಮುಜ್ಕೋ ಅಂತ ಒಂದು ಸಾಂಗ್ ಹಾಡಿದ್ದೆ. वैसे जिंदा हूँ मैं जिंदगी बिन तेरे में, दर्द ही दर्द बाकी रहा है सीने में, सांस लेना भर ही यहाँ जीना नहीं है। अब तो आदत सी है मुझको ऐसे जीने में, जुदा के भी तू मुझ में कहीं बाकी है, पलकों में बन के आंसू तू चली आती है। अब तो आदत सी है मुझको ऐसे जीने में, ये जो यादें हैं, ये जो यादें सभी काटे हैं, हटा दो इन्हें, हटा दो इन्हें, लुटा दो इन्हें। रे रे दा नो दा रे रे सा रे दा 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 रे रे दा नो दा रे रे सा रे दा 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 दा
ಅದನ್ನು ತುಂಬ ಒಳ್ಳೆ ಕಮೆಂಟ್ಸ್ ಬಂದಿತ್ತು. ಆ್ಯಂಡ್ ಈ ರೌಂಡಲ್ಲಿ ನಾನೊಂದು ಕನ್ನಡ ಸಾಂಗ್ ತೋರಿಸುವ ಅಂತಿದ್ದೆ, ಯಾಕಂದರೆ ಎಲ್ಲರೂ ನಮ್ಮ ಜಡ್ಜಸ್ ಯಾವಾಗಲೂ ಹೇಳ್ತಿದ್ರು ನೀನು ಒಂದೇ ರೀತಿ ಹಾಡ್ತಿದ್ದಿ, ಒಂದೇ ವರ್ಸಟಾಲಿಟಿ ಇರಲಿಲ್ಲ ಅಂತ. ಸೊ ಒಂದು ಕನ್ನಡ ಸಾಂಗ್ ಹಾಡುವ ಅಂತ. ಮಳೆಗೆ ಬಾ ಮಳೆಗೆ ಅಷ್ಟು ಬಿರುಸಾಗಿ ಬಾರದಿರು, ನನ್ನಲ್ಲೇ ಬರಲಾಗದಂತೆ ಅವಳೆಲ್ಲಿ ಬಂದೊಡನೆ ಬಿಡದೆ ಬಿರುಸಾಗಿ ಸುರಿ, ಹಿಂತಿರುಗಿ ಹೋಗದಂತೆ ಹಿಂತಿರುಗಿ ಹೋಗದಂತೆ ಬಿಡದೆ ಬಿರುಸಾಗಿ ಸುರಿ. ಬಾ ಮಳೆಗೆ ಬಾ ಮಳೆಗೆ ಓಡು ಕಾಲವೇ ಓಡು ಬೇಗ ಕವಿಯಲಿರುಳು, ಓಡು ಕಾಲವೇ ಓಡು ಬೇಗ ಕವಿಯಲಿರುಳು, ಕಾದಿಹಳು ಅಭಿಸಾರಿಕೆ ಅವಳಿಲ್ಲಿ ಬಂದೊಡನೆ, ನಿಲ್ಲು ಕಾಲವೇ ನಿಲ್ಲು ನಮ್ಮತಕ್ಕೆ ಸಡಿಲಾಗದಂತೆ, ಬಾ ಮಳೆಗೆ ಅಷ್ಟು ಬಿರುಸಾಗಿ ಬಾರದಿರು, ನನ್ನಲ್ಲೇ ಬರಲಾಗದಂತೆ. ಕನ್ನಡ ಸಾಂಗ್ ಹಾಡಿದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ನನಗೆ. ಕಿಟ್ಟು ಸರ್ಗೆ ತುಂಬ ಖುಷಿ ಆಯಿತು, ಅವರು ತುಂಬ ಎಂಜಾಯ್ ಮಾಡಿದ್ರು ನನ್ನ ಸಿಂಗಿಂಗನ್ನು. ಆ್ಯಂಡ್ ಗಮಕಗಳೆಲ್ಲ ತುಂಬ ಒಳ್ಳೆ ಬಂದಿತ್ತು ಅಂತ ಹೇಳಿದರು ನನಗೆ. ಮತ್ತು ಅದರೊಟ್ಟಿಗೆ ಒಂದು ಸಜೆಷನ್ ಸಹ ಕೊಟ್ಟಿದ್ದರು, ಲೈಕ್ ಆ ಸಾಹಿತ್ಯಗಳನ್ನು ನುಂಗ್ತೀಯ ಅಂತೇಳಿ. ಸೊ ಅದನ್ನು ಇಂಪ್ರೂವ್ ಮಾಡ್ತಾ ಇದ್ದೇನೆ ಈಗ ಸಹ. ಗಮಕಾಸ್ಗಳು ಅಂತೂ ಪರ್ಫೆಕ್ಟ್ ಆಗಿವೆ, ಪರ್ಫೆಕ್ಟ್. ಹೇಗೆ ಮೂವ್ ಆಗಬೇಕು ಅನ್ನುವಂಥ ಅದು ನ್ಯಾಚುರಲಿ ಬಂದ್ಬಿಟ್ಟಿದೆ, ಅದು ನಿಮಗೆ ಗಾಡ್ಸ್ ಗಿಫ್ಟ್ ಅದು. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿದೆ ಗಮಕಾಸ್ಗಳು, ಆಸಮ್. ಆಮೇಲೆ ಪಿಚ್ಚಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಗಮಕಾಸ್ ಮತ್ತು ಪಿಚ್ಚಿಂಗ್ ಇಬ್ಬರು ಜೊತೆನಲ್ಲಿ ಹೋಗ್ಬಿಟ್ರೆ ಮುಗೀತು, ಮತ್ತೆ ಏನು ಬೇಕಾಗಿಲ್ಲ. ಅಲ್ಟಿಮೇಟ್ ಸಿಂಗಿಂಗ್ ಅದು. ಬಟ್ ಒಂದು ಇನ್ಪುಟ್ಸ್ ನನ್ನ ಕಡೆಯಿಂದ ಏನಂತ ಹೇಳಿದ್ರೆ, ಎಲ್ಲನೂ ಚೆನ್ನಾಗಿದೆ, ಆದರೆ ಹಾಡುವಾಗ ಸ್ವಲ್ಪ ವರ್ಡ್ಸ್ ಕಡೆ ಗಮನ ಕೊಡಿ. ಆ ಬ್ರೈಟ್ನೆಸ್ ಬೇಕು. ತುಂಬಾ ಜನ ಹಾಡ್ತಾರೆ, ಬಟ್ ವರ್ಡ್ಸ್ ಅದು ಏನೋ ಒಂದು ಮೆಸೇಜ್ ಕನ್ವೆ ಮಾಡ್ತಾ ಇರುತ್ತೆ ಅದು. ಸೊ ಅದು ಎಲ್ಲೋ ಒಂದ್ ಕಡೆ ಜನರಿಗೆ ಏನು ಹೇಳ್ತಾ ಇರ್ಬೋದು ಇವರು, ಏನದು ಕಿವಿ ಕೊಡಬೇಕಾಗತ್ತೆ. ಅದು ಒಂದು ಬಿಟ್ಟರೆ ಮಿಕ್ಕಿದೆಲ್ಲನೂ ಚೆನ್ನಾಗಿದೆ. ನೆಕ್ಸ್ಟ್ ನಮ್ಮ ಗುರುಕಿರಣ್ ಸರ್ ನಂಗೆ ಕಮೆಂಟ್ಸ್ ಕೊಟ್ಟರು, ಲೈಕ್ ಪೋಖ್ರಿಯಲ್ಲಿ ವರ್ಕೌಟ್ ಆಗಲ್ಲ ನಿಮಗೆ, ಪಂಡಿತ್ ಅಂತ ಹೇಳುವ ಅಂತ ಹೇಳಿದರು. ತುಂಬ ಖುಷಿ ಆಯ್ತು ನನಗೆ ಪಂಡಿತ್ ಅಂತ ಹೇಳುವಾಗ. ಆದಮೇಲೆ ಎಲ್ಲ ಜನರೆಲ್ಲ ಎಂಜಾಯ್ ಮಾಡಿದ್ರು ಅಂತ ಹೇಳಿದರು, ತುಂಬ ಖುಷಿ ಆಯಿತು. ಒಳ್ಳೊಳ್ಳೆ ಕಮೆಂಟ್ಸ್ ಸಿಕ್ಕಿತ್ತು ನಂಗೆ ಆ ರೌಂಡಲ್ಲಿ. ಪೋಖ್ರಿ ಕೀರ್ತನ ಎಲ್ಲ ವರ್ಕೌಟ್ ಆಗಲ್ಲ, ಪಂಡಿತ್ ಕೀರ್ತನ ಅಂತ ಕರಿಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಹಂಸಲೇಖ ಸರ್ ಅವರ ರೌಂಡ್ ಇತ್ತು ನಮಗೆ ಇಲ್ಲಿ ನಮ್ಮ ಕಾಂಪಿಟೇಷನಲ್ಲಿ. ಹಂಸಲೇಖ ಸರ್ ಅವರ ರೌಂಡ್ ಅಂತ ಹೇಳುವಾಗಲೇ ಟೆನ್ಷನ್ ಆಯಿತು, ಯಾಕಂದರೆ ಅವ್ರದ್ದು ತುಂಬ ಸಾಂಗ್ಸ್ ಇದೆ. ಯಾವ ಸಾಂಗ್ ಸೆಲೆಕ್ಟ್ ಮಾಡೋದು, ನನ್ನ ವಾಯ್ಸಿಗೆ ಹೇಗೆ ಸೂಟ್ ಆಗುತ್ತೆ ಅಂತ ತುಂಬ ಥಿಂಕ್ ಮಾಡ್ತಿದ್ದೆ. ಕೊನೆಗೆ ನನಗೆ ಈ ಭೂಮಿ ಬಣ್ಣದ ಬುಗುರಿ ಸಾಂಗ್ ಸಿಕ್ಕಿತ್ತು, ನನ್ನ ವಾಯ್ಸಿಗೆ ಸೂಟ್ ಆಗುವಂಥದ್ದು. ನನ್ನ ಅಮ್ಮ ಸಹ ತುಂಬ ಹೆಲ್ಪ್ ಮಾಡಿದ್ರು ನನಗೆ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣು, ನಿಂತಾಗ ಬುಗುರಿಯಾಟ ಎಲ್ಲಾರು ಒಂದೇ ಓಟ, ಕಾಲಾಕ್ಷಣಿಕ ಕಣು. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣು.
ಗುರು ಸರ್ ನನಗೆ ಫಸ್ಟಿಗೆ ಕಮೆಂಟ್ ಕೊಟ್ಟರು ಏನಂತ ಇದು ತುಂಬ ಸೇಫ್ ರೌಂಡ್, ನನಗೆ ಆ್ಯಕ್ಚುಲಿ ಸೇಫ್ ರೌಂಡ್ ಇದು, ನನಗೆ ಡೈರೆಕ್ಟ್ ನಾನು ಸೆಲೆಕ್ಟ್ ಆಗಿದ್ದೆ ಇಲ್ಲಿ. ಲಾಸ್ಟ್ ರೌಂಡ್ ರಡ್ಡು ಜನ ಪಣ್ಣಗ ಏನ್ಲೆ ಕೂಡ ಹೈಯೆಸ್ಟ್ ಮಾರ್ಕ್ ತೆಗೆದೀನಿ. ಒಂಜಿ ನಿಹಾಲ್ ಕುಡೊಂಜಿ ಕೀರ್ತನ್ ಮೊಕ್ಲೇದು ಈ ಕಾಂಪಿಟೇಷನ್ ಇಜ್ಜಿ ಡೈರೆಕ್ಟ್ ನೆಕ್ಸ್ಟ್ ರೌಂಡ್ಗೆ ಪ್ರಮೋಷನ್ ಕೊಡೋದಿಲ್ಲ. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ಗುರು ಸರ್ ನನಗೆ ಫಸ್ಟಿಗೆ ಕಮೆಂಟ್ ಕೊಟ್ಟರು ಏನಂತ ಇದು ತುಂಬ ಸೇಫ್ ರೌಂಡ್, ನನಗೆ ಆ್ಯಕ್ಚುಲಿ ಸೇಫ್ ರೌಂಡ್ ಇದು, ನನಗೆ ಡೈರೆಕ್ಟ್ ನಾನು ಸೆಲೆಕ್ಟ್ ಆಗಿದ್ದೆ ಇಲ್ಲಿ. ಲಾಸ್ಟ್ ರೌಂಡ್ ರಡ್ಡು ಜನ ಪಣ್ಣಗ ಏನ್ಲೆ ಕೂಡ ಹೈಯೆಸ್ಟ್ ಮಾರ್ಕ್ ತೆಗೆದೀನಿ. ಒಂಜಿ ನಿಹಾಲ್ ಕುಡೊಂಜಿ ಕೀರ್ತನ್ ಮೊಕ್ಲೇದು ಈ ಕಾಂಪಿಟೇಷನ್ ಇಜ್ಜಿ ಡೈರೆಕ್ಟ್ ನೆಕ್ಸ್ಟ್ ರೌಂಡ್ಗೆ ಪ್ರಮೋಷನ್ ಕೊಡೋದಿಲ್ಲ. ಆ್ಯಂಡ್ ಅವ್ರು ಹೇಳಿದರು ತುಂಬ ಚೆನ್ನಾಗಿ ಹಾಡಿದೀಯಾ ಅಂತೇಳಿ, ಮತ್ತು ತುಂಬ ಇಂಪ್ರೂವೈಸೇಷನ್ ಮಾಡಿದೀಯ ಅಂತ ಹೇಳಿದರು. ಯಾಕಂದರೆ ನಾನು ಸೇಫ್ ಅಲ್ಲ, ಅದಕ್ಕೆ ನಾನು ಮಾಡಿದ್ದೆ ಹಾಗೆ. ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಇಂಪ್ರೂವೈಸೇಷನ್ ಮಾಡ್ತಾ ಇದೆಯಾ? ಸೇಫ್ ಅಲ್ಲ ಸರ್? ಸೇಫ್ ಗೊತ್ತಾಯ್ತು ನಾವು ಅದೇ ಮಾತಾಡ್ತಾ ಇದ್ವಿ. ಫುಲ್ಲು ಜೋಶಲ್ಲಿ ಇದ್ದಾನೆ, ಏನು ಮಾಡಿದ್ರು ನಡೆಯುತ್ತೆ ಇವತ್ತು. ಚೆನ್ನಾಗಿತ್ತು. ಆನ್ ದಿ ಹೋಲ್ ಇಟ್ ವಾಸ್ ನೈಸ್, ದ ಫೀಲ್ ವಾಸ್ ನೈಸ್ ಎಕ್ಸೆಪ್ಟ್ ಫಾರ್ ಸ್ಮಾಲ್ ಪಿಚ್ಚಿಂಗ್ ಹಿಯರ್ ಆ್ಯಂಡ್ ದೇರ್. ಮೊನ್ನೆ ಇರಲಿಲ್ಲ, ಇವತ್ತು ಸ್ವಲ್ಪ ಇದೆ. ಚರಣ ಬರುವಾಗ ಸ್ವಲ್ಪ ಫ್ಯೂ ಪ್ಲೇಸಸ್ ಇಟ್ ವಾಸ್ ಔಟ್, ಬಟ್ ಲವ್ಡ್ ದ ಫೀಲ್. ಯು ವೆರಿ ಐ ಲವ್ ಯುವರ್ ಕಾನ್ಫಿಡೆನ್ಸ್. ಅಷ್ಟು ಕೂಲಾಗಿ ಜೋಶಲ್ಲಿ ಆಡಿದೆಯಾ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಿಂಗಿಂಗ್ ದಟ್ ಸಾಂಗ್. ಥ್ಯಾಂಕ್ ಯು ಸರ್. ಮುಂದೆ ವಿಜಯನಾಥ್ ವಿಠಲ್ ಸರ್ ನನಗೆ ಕಮೆಂಟ್ಸ್ ಕೊಟ್ಟರು, ಒಳ್ಳೆ ಸಿಂಗಿಂಗ್ ಮಾಡಿದ್ದಿ, ಬಟ್ ಕಾಂಪಿಟೇಷನ್ಸ್ ತುಂಬ ಕಷ್ಟ ಆಗ್ತಾ ಉಂಟು, ಕ್ಯಾಶುವಲ್ ಆಗಿ ತೊಗೊಳ್ಬೇಡ ಅಂತ. ಅದು ಹೇಳುವಾಗ ನನಗೂ ಅನಿಸಿತ್ತು, ಅಂದರೆ ನಾನು ಸೇಫ್ ಝೋನ್ ಆ್ಯಕ್ಚುಲಿ ಇದರಲ್ಲಿ, ಸೊ ಕ್ಯಾಶುವಲ್ ಆಗಿ ತಗೊಂಡೆ ಅಂತ ಅನಿಸಿತ್ತು ನನಗೆ ಸಹ. ಬಟ್ ಇನ್ನು ಸೀರಿಯಸ್ ಆಗಬೇಕು, ಯಾಕಂದ್ರೆ ಚಿಕ್ಕ ಚಿಕ್ಕ ತಪ್ಪು ಬಂದರೂ ಸಹ ನಮ್ಮನ್ನು ಹೊರಗೆ ಹಾಕುವ ಚಾನ್ಸಸ್ ತುಂಬ ಉಂಟು ಈ ಕಾಂಪಿಟೇಷನಲ್ಲಿ. ಸೊ ಅವರ ಸಜೆಷನ್ಸ್ ತುಂಬ ಖುಷಿ ಆಯ್ತು ನನಗೆ. Keep it up, competition is getting tougher, you should not be casual. Yes. And concentrate more. Yes. And improve. Yes. And wish you all the best for the next round. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ನೆಕ್ಸ್ಟ್ ಬಂದು ವಿ ಮನೋಹರ್ ಸರ್ ರೌಂಡ್. ಆ್ಯಂಡ್ ವಿ ಮನೋಹರ್ ಸರ್ ಅವರು ಸ್ಪೆಷಲ್ ಜಡ್ಜ್ ಆಗಿ ಇಲ್ಲಿ ಬಂದಿದ್ದರು. ಸೊ ಅವರ ಮುಂದೆ ಅವರ ಹಿಟ್ ಸಾಂಗ್ ಓಮಲ್ಲಿಗೆ ನಾನಿಲ್ಲವೇ ಅಂತ ಸಾಂಗನ್ನು ನಾನು ಪ್ರೆಸೆಂಟ್ ಮಾಡಿದ್ದೆ. ಓಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ ಸದಾ ಸದಾ. ಈ ಕಣ್ಗಳು ಮಂಜಾದರೆ ನಾ ತಾಳೆನು ಭಯ ಬಿಡು ಸದಾ. ನಿನ್ನ ನೋವು ನನಗಿರಲಿ, ನೆಮ್ಮದಿ ಸವಿ ನಿನಗಿರಲಿ, ಸದಾ ಕಾಯುವೆ. ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ ಸದಾ ಸದಾ. ಹೋದೋರೆಲ್ಲ ಒಳ್ಳೆಯವರು, ಹರಸೋ ಹಿರಿಯರು, ಅವರ ಸವಿಯ ನೆನಪು ನಾವೆ ಉಳಿದ ಕಿರಿಯರು. ನಿನ್ನ ಕೂಡ ನೆರಳ ಹಾಗೆ ಇರುವೆ ನಾನು ಎಂದು ಹೀಗೆ ಒಂಟಿಯಲ್ಲ ನೀ. ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ ಸದಾ ಸದಾ. ಸಿಂಗಿಂಗ್ ಎಲ್ಲ ಆಯಿತು. ಫಸ್ಟಿಗೆ ನನಗೆ ರಾಜ್ ಸರ್ ಕಮೆಂಟ್ಸ್ ಕೊಟ್ಟಿದ್ದರು, ಲೈಕ್ ಈ ಸಾಂಗಿಗೆ ಜಸ್ಟಿಸ್ ಕೊಟ್ಟಿದ್ದೀನಿ, ನೀನು ಒಳ್ಳೆಯ ರೀತಿ ಪ್ರೆಸೆಂಟ್ ಮಾಡಿದ್ದೀನಿ ಅಂತೇಳಿ ತುಂಬ ಖುಷಿ ಆಯಿತು. ಮತ್ತು ವಿಜಯನಾಥ್ ವಿಠಲ್ ಸರ್ ಹೇಳಿದರು ತುಂಬ ಫೀಲಿಂಗ್ಸ್ ಇಟ್ಟು ಹಾಡಿದ್ದೀನಿ ಅಂತೇಳಿ.
ತುಂಬ ಅದು ಸಹ ತುಂಬ ಖುಷಿ ಆಯ್ತು ನನಗೆ. ಯು ಹ್ಯಾವ್ ಡನ್ ಜಸ್ಟಿಸ್ ದ ಸಾಂಗ್. ನಾನು ಅನ್ಕೊಂತೀನಿ ಯು ಹ್ಯಾವ್ ಡನ್ ಅ ವೆರಿ ಗುಡ್ ಜಸ್ಟಿಸ್ ಟು ದ ಸಾಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ವಂಡರ್ಫುಲ್ ಸಾಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. Your song was very touching, I would say. Thank you, The sir. way Thank you you, sir. started and expressions also matched the song I felt in the record. Thank you, sir. And Thank you, Master Kushand, you were enjoying the song. I think everything was perfect and I really enjoyed. Master Kushand. ನೆಕ್ಸ್ಟ್ ಗುರು ಸರ್ ನನಗೆ ಕಮೆಂಟ್ಸ್ ಕೊಟ್ಟಿದ್ರು, ಲೈಕ್ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಿ, ಬಟ್ ಲೋ ನೋಟ್ಸ್ ಬರುವಾಗ ಸ್ವಲ್ಪ ಆಚೀಚೆ ಆಯಿತು ಅಂತ ಹೇಳಿದರು. ಅದೇ ನನ್ನ ಲೋ ನೋಟ್ಸ್ ತುಂಬ ವೀಕ್ ಇದೆ ಅಂತ ಹೇಳಿದ್ರು, ಅದ್ರ ತುಂಬ ಇನ್ನೂ ಲಿಟಲ್ ಪ್ರಾಕ್ಟೀಸ್ ಬೇಕು ಅಂತ ಹೇಳಿದರು. ಯು ಹ್ಯಾವ್ ಸಂಗ್ ರಿಯಲಿ ಗುಡ್. ಇಂಪ್ರೂವೈಸೇಷನ್ ಕೆಲವು ಕಡೆ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಲೋಸ್ ಹಾಡುವಾಗ ಬೇಕು, ಯಾಕಂದರೆ ಲೋವರ್ ನೋಟ್ಸ್ ಸ್ವಲ್ಪ ನೀನು ಇನ್ನೂ ಪ್ರಾಕ್ಟೀಸ್ ಮಾಡಬೇಕು. ಸೊ ಯು ಹ್ಯಾವ್ ಟು ವರ್ಕ್ ಅ ಲಿಟಲ್ ಆನ್ ದ ಲೋವರ್ ನೋಟ್ಸ್. ಸ್ವಲ್ಪ ವೀಕ್ ಇದೆ ಗೊತ್ತಾಗುತ್ತೆ, ತುಂಬ ಹೈ, ಯಾಕಂದ್ರೆ ನಮಗೆ ಹಾಡೋಕ್ಕೆ ದಟ್ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗುತ್ತೆ, ತುಂಬ ಹೈ ಇದೆ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಮುಂದೆ ವೇಮನವ್ರು ಸರ್ ನಮಗೆ ಕಮೆಂಟ್ಸ್ ಕೊಟ್ಟರು, ಲೈಕ್ ಈ ಸಾಂಗ್ ನಿನ್ನ ವಾಯ್ಸಿಗೆ ತುಂಬ ಒಳ್ಳೆ ಸೂಟ್ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಇದು ಆ್ಯಕ್ಚುಲಿ ಓಲ್ಡ್ ಸಾಂಗ್, ಆ್ಯಂಡ್ ಈ ಜನ್ರೇಷನಿಗೆ ಈ ಸಾಂಗನ್ನು ಹಾಡಿದರೆ ಯಾವ ರೀತಿ ಬರ್ತದೆ ಅಂತ ನನಗೊಂದು ಅವರಿಗೊಂದು ಐಡಿಯಾ ಸಿಕ್ಕಿತ್ತು ಅಂತ ಹೇಳಿದರು ನನಗೆ. ಲೈಕ್ ನಾನು ಇಂಪ್ರೂವೈಸೇಷನ್ ಕೆಲವು ಕಡೆ ಮಾಡಿದೆ, ಅವ್ರಿಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಅದು ಕೇಳಿ ನನಗೂ ತುಂಬ ಖುಷಿ ಆಯಿತು. ಈ ಪದ್ಯ ಪಣ್ಣಗ ವಾಯ್ಸ್ ಸೂಟ್ ಆತಂಡೆ ಬೊಕ್ಕ ಕೆಲವು ಕಡೆ ಇಂಪ್ರೂವೈಸ್ ಮಲ್ತಾರತ್ತ ಅವಕ್ಕೇನಾಗ ಹೆಂಗೆ ಇತ್ತೆ ಈ ಟೈಪ್ದ ಟ್ಯೂನ್ ಇತ್ತೆ ಮಲ್ತಂಡ ಎಂಚ ಒಂಜಿ ಟ್ರೆಂಡಿ ಸಿಂಗರ್ಸ್ ಪನ್ಪೇರು ಆ ಸ್ಟೈಲ್ಡ್ ಐನ್ ಪಂತಾರೆ. ಸೊ ಅವು ಒಂಜಿ ಖುಷಿ ಅಂಡ್ ಓ ಅಂಚಾಂಡ ಈ ಟ್ರೆಂಡ್ ಇಲ್ಲ ಹಿಂದೇನು ಪಂಡ ಎಡ್ಡ ಬರು ಅಂತ ಒಂಜಿ ಮನಸ್ಸಿಗೆ ಆಂಡ ಹೆಂಗೆ. ಮುಂದೆ ಗುರುಕಿರಣ್ ಸರ್ ಅವರ ರೌಂಡ್ ಇತ್ತು, ಆ್ಯಂಡ್ ಇದರಲ್ಲಿ ಇಷ್ಟವರೆಗೆ ನಾನು ಗುರುಕಿರಣ್ ಸರ್ ಅವರ ಮುಂದೆ ಬೇರೆ ಸಾಂಗ್ಸ್ ಹಾಡ್ತಿದ್ದೆ, ಬಟ್ ಈ ರೌಂಡಲ್ಲಿ ಅವರೇ ಸ್ವತಃ ಕಂಪೋಸ್ ಮಾಡಿದಂಥ ಸಾಂಗ್ ಹಾಡಬೇಕು ಅಂತ ಹೇಳಿದರು. ಸ್ವಲ್ಪ ಇಂಪ್ರೆಸ್ ಮಾಡುವ ಅಂತೇಳಿ ಅವರ ಸಾಂಗೇ ಹಾಡಿದೆ, ಅವರೇ ಹಾಡಿದಂಥ ಸಾಂಗನ್ನು ಹಾಡಿದೆ. ಅದು ಅರಮನೆ ಚಿತ್ರದ್ದು ಕೊಲ್ಲೆ ನನ್ನನ್ನೇ ಅಂತೇಳಿ. ಕೊಲ್ಲೆ ನನ್ನನ್ನೇ, ಕೊಲ್ಲೆ ನನ್ನನ್ನೇ, ಕಡು ಕಪ್ಪು ಕಣ್ಣಲ್ಲೇ ಕೊಲ್ಲು, ಬಿಗಿದಪ್ಪಿ ತೋಳಲ್ಲೇ ಕೊಲ್ಲು, ಮುದ್ದಾದ ಮಾತಲ್ಲೇ ಕೊಲ್ಲು, ಬಾ ನನ್ನ ಪ್ರೀತಿಲೇ ಕೊಲ್ಲು, ಕ್ಷಣಕ್ಕೊಮ್ಮೆ ಕೊಲ್ಲು ಕಣಕ್ಕೊಮ್ಮೆ ಕೊಲ್ಲು, ಕಾಡಿಸಿ ಬೀಡಿಸಿ ಮುದ್ದಿಸಿ ಚುಂಬಿಸಿ ಕೊಲ್ಲೆ ನನ್ನನ್ನೇ, ಕೊಲ್ಲೆ ನನ್ನನ್ನೇ. ನಾಡಿಯಲ್ಲಿ ನೆತ್ತರು ಹರಿಯೋದೆ ನಿಂತೆ ಹೋದರು, ದೂರಾಗಬೇಡ ತೊರೆದೋಗಬೇಡ ಓ ಪ್ರೀತಿಯೇ ನೀನಿರು, ಪ್ರೀತಿಸೋರು ಎಲ್ಲರೂ ಒಂದಾಗಲಿಲ್ಲ ಆದರೂ, ನಿಜ ಪ್ರೀತಿ ಎಂದು ಅರಿವಿಲ್ಲವೆಂದು ಇಲ್ಲೆಲ್ಲರೂ ಬಲ್ಲರು, ಈ ಪ್ರೀತಿಯು ಕೈ ಜಾರಿಯು ಎಂದೆಂದಿಗೂ ನೀ ಪ್ರೇಮಿಯೋ, ಕೊಲ್ಲೆ ನನ್ನನ್ನೇ, ಕೊಲ್ಲೆ ನನ್ನನ್ನೇ. ಸಿಂಗಿಂಗ್ ಎಲ್ಲ ಆಯಿತು. ಫಸ್ಟಿಗೆ ಕಿಟ್ಟು ಸರ್ ನನಗೆ ಕಮೆಂಟ್ಸ್ ಕೊಟ್ಟರು, ಲೈಕ್ ನೀನು ಗಮಕ ತುಂಬ ಹಾಕ್ತಿದ್ದಿ, ಈಗ ನನ್ನ ಟೆಂಪೋ ಸ್ವಲ್ಪ ಜಂಪ್ ಆಗ್ತಾ ಉಂಟು ಅಂತ ಹೇಳಿದರು. ಹೌದು, ನಂಗೆ ಅದೊಂದು ಕರೆಕ್ಟ್ ಅನಿಸಿತ್ತು ಲಾಸ್ಟಿಗೆ. ಗಮಕ ಜಾಸ್ತಿ ಹಾಕ್ತಾ ಹೋದರೆ ವರ್ಡ್ಸ್ ಕ್ಲಾರಿಟಿ ಸಿಗಲ್ಲ, ಅದಕ್ಕೂ ಒಂದು ಸ್ಪೇಸ್ ಇದೆ, ಅದಕ್ಕೊಂದು ಜಾಗ ಇದೆ. ಎಲ್ಲದಕ್ಕೂ ಅಂತ ಹಾಕ್ಕೊಂಡು ಹೋದರೆ ವರ್ಡ್ಸ್ಗಳಿಗೆ ಕರೆಕ್ಟ್ ನ್ಯಾಯ ಸಿಗಲ್ಲ ಅಲ್ಲಿ. ಹೌದಾ, ಅವರು ಕೂಡ ಡಿಮಾಂಡ್ ಮಾಡ್ತವೆ, ನನಗೆ ಬೇಕಾದ ಜಾಗ ಅಂತ. ನೀವು ಅದನ್ನು ಗಮಕಕ್ಕೆ ಕೊಟ್ಬಿಟ್ರೆ ವರ್ಡ್ಸ್ಗಳಿಗೆ ನ್ಯಾಯ ಸಿಗಲ್ಲ. ಅದು ಒಂದು ಸಮಸ್ಯೆ ಇರಬಹುದು, ಅದು ಸ್ವಲ್ಪ ನೀವು ನೋಡ್ಕೊಳ್ಳಿ. ಓಕೆ, ಎಬಿಲಿಟಿ ಬೇರೆ ವಿಷಯ, ಇಲ್ಲಿ ಪರ್ಫಾರ್ಮೆನ್ಸ್ ಅನ್ನೋ ವಿಷಯಕ್ಕೆ ಬಂದಾಗ ಎಲ್ಲೆಲ್ಲಿ ಏನೇನು ಬೇಕು ಅನ್ನೋದು ಅದಲ್ಲೇ ಇರಬೇಕು. ಹೌದಾ, ಎಬಿಲಿಟಿ ನಿಮಗೆ ಎಷ್ಟು ಎಬಿಲಿಟಿ ಇರಬಹುದು. ಮುಂದೆ ವೇಮನವ್ರು ಸರ್ ನನಗೆ ಕಮೆಂಟ್ಸ್ ಕೊಟ್ಟರು, ಲೈಕ್ ನನಗೆ ಈ ಸಾಂಗಲ್ಲಿ ನಿನ್ನದು ಸಮಾಧಾನ ಬರಲಿಲ್ಲ, ನನಗೆ ಸಮಾಧಾನ ಕೊಡಲಿಲ್ಲ ನೀನು ಈ ಸಾಂಗ್ ಹಾಡಿ ಅಂತ.
ತುಂಬ ಅಪ್ಸೆಟ್ ಆಯಿತು. ಯಾಕಂದರೆ ಅವರ ಮುಂದೆ ಅಂಥ ಕಮೆಂಟ್ಸ್ ಬರೋದಂದರೆ ತುಂಬ ಬೇಜಾರಾಯಿತು ನನಗೆ. ಬಿಕಾಸ್ ಆ ಫೀಲ್ ಇಲ್ಲ ಅಂತ ಹೇಳಿದ್ರು. ಗುರು ಕಿರಣ್ ಸರ್ ಹಾಡಿದಂಥ ಆ ಫೀಲ್ ನೀನು ತರಲಿಲ್ಲ ಅಂತ ಹೇಳಿದರು. ಶ್ರುತಿ ಎಲ್ಲ ಕರೆಕ್ಟ್ ಇತ್ತು ಅಂತ ಹೇಳಿದ್ರು, ಬಟ್ ಆ ಫೀಲ್ ಬೇಕಿತ್ತು ಅಂತ ಹೇಳಿದರು. ಆ್ಯಂಡ್ ನೆಕ್ಸ್ಟ್ ನಮ್ಮ ಗುರು ಸರ್ ಸೇಮ್ ಅದೇ ಕಮೆಂಟ್ಸ್ ಹೇಳಿದರು, ಲೈಕ್ ಒಳ್ಳೆ ಹಾಡಿದಿ ಅಂತ, ಬಟ್ ಆ ಫೀಲ್ ಒಂದು ಟಿಂಚ್ ಆಫ್ ಪೇನ್ ಅಂತ ಹೇಳಿದರು. ಅದೊಂದು ಕೊಲ್ಲೆ ನನ್ನನ್ನೇ ಹಾಡುವಾಗ ಒಂದು ಪೇನ್ ಬೇಕಿತ್ತು, ಅದೊಂದು ಬರಲಿಲ್ಲ ಅಂತ ಹೇಳಿದರು. ಟೋಟಲ್ ಆಗಿ ನನಗೆ ಸಮಾಧಾನ ತರಲಿಲ್ಲ. ಯಾಕಂತಂದರೆ ಗುರುವರು ಹಾಡಿದ ಫೋರ್ಸು ಅದು ನಿಮ್ಮ ಗಾಯನದಲ್ಲಿ ಬರಲಿಲ್ಲ. ನೀವು ಅಲ್ಲಿಯ ಟ್ಯೂನನ್ನು ಮಾತ್ರ ಇಲ್ಲಿ ತಂದು ಹಾಡಿದಿರಿ. ಬರೀ ಟ್ಯೂನ್ ಅದನ್ನೇ ಆ್ಯಸ್ ಇಟ್ ಈಸ್ ಟ್ಯೂನ್ ಅಷ್ಟೇ. ಅದರ ಒಳಗಡೆ ಇರುವಂಥ ಒಂದು ಸತ್ವ, ಒಂದು ಜೀವ ಇದೆಯಲ್ಲ, ಅದು ಗುರುವರು ಕೊಟ್ಟಂಥ ಎಕ್ಸ್ಪ್ರೆಷನ್ನು ಅದು ಇಲ್ಲಿ ಬರಲಿಲ್ಲ. ಅಥವಾ ನಿಮ್ಮ ವಾಯ್ಸಿಗೆ ಅದು ಸೂಟ್ ಆಗಲಿಲ್ವೋ ಏನೋ, ಈ ಹಾಡು ಸೂಟ್ ಆಗಲಿಲ್ವೋ ಏನೋ. ಒಟ್ಟಲ್ಲಿ ನನಗೆ ಅದು ಸಮಾಧಾನ ತರಲಿಲ್ಲ ಈ ಹಾಡು. ಇನ್ನೂ ಎಕ್ಸ್ಪ್ರೆಷನ್ ಕೊಡಬೇಕು, ಹಾಡೋದ್ರಲ್ಲಿ ಆ್ಯಕ್ಟಿಂಗ್ ಮಾಡಬೇಕು, ಅದು ಒಂದು ಕಲೆ, ಅದನ್ನು ಅಳವಡಿಸ್ಕೋಬೇಕು. ಸೊ ಓವರಾಲ್ ಓಕೆ, ವಾಯ್ಸ್ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಪ್ರಾಕ್ಟೀಸ್ ಜಾಸ್ತಿ ಬೇಕು. ಓಕೆ ಸರ್. ನನ್ನ ಲೆಕ್ಕದಲ್ಲಿ ಈಗ ಯು ಹ್ಯಾವ್ ಡನ್ ಎ ನೀಡ್ ಜಾಬ್ ಇನ್ ಸಿಂಗಿಂಗ್, ನೋ ಡೌಟ್. ಬಟ್ ಆ ಸ್ಟೈಲ್ ಇದೆಯಲ್ಲ, ಈ ಸಾಂಗ್ ಹೆಂಗೆ ಹಾಡಬೇಕು ಆ ಸ್ಟೈಲ್, ಐ ಫೆಲ್ಟ್ ಇಟ್ ವಾಸ್ ಮಿಸ್ಸಿಂಗ್. ಸೊ ನಾನು ಆ್ಯಕ್ಚುಲಿ ನಿನಗೆ ರೇಂಜಿಗೆ ಸೂಟ್ ಆಗುತ್ತೆ, ಎವ್ರಿಥಿಂಗ್ ಸೌಂಡೆಡ್ ಫೈನ್. ಬಟ್ ಆ ಕೊಲ್ಲೆ ಟೋಟಲ್ ಸಾಂಗಲ್ಲಿ ದರ್ ಶುಡ್ ಬಿ ಒಂಥರ ಟಿಂಜ್ ಆಫ್ ಪೇನ್ ಇರಬೇಕು. ಅದು ಎಕ್ಸ್ಪ್ರೆಷನ್ ಹೇಳೋದು, ಇಟ್ಸ್ ನಾಟ್ ಓನ್ಲಿ ಶ್ರುತಿ ಅಂತಾಳೆ, ದಟ್ ಪೇನ್ ಇವನ್ ದಟ್ ಅದು ಮಿಸ್ಸಿಂಗ್ ಇತ್ತು. ಅದು ಆ ಪೇನು, ಆ ಒಂಥರ ಫೀಲ್ ವಾಸ್ ಮಿಸ್ಸಿಂಗ್. ಇಟ್ ವಾಸ್ ಕೊಲ್ಲೆ, ಅದು ನೀಟಾಗಿತ್ತು, ಶ್ರುತಿಬದ್ಧವಾಗಿತ್ತು, ಲಯಬದ್ಧವಾಗಿತ್ತು, ಎವ್ರಿಥಿಂಗ್ ವಾಸ್ ಓಕೆ. ದಟ್ ಯು ಫೀಲ್ ಸಮಥಿಂಗ್ ಇಸ್ ಮಿಸ್ಸಿಂಗ್. I think that's what Anna was trying to say. Yes. Okay. Yes, thank you sir. Thank you so much. ನಮ್ಮ ಸೂಪರ್ ಸಿಂಗರ್ ವೇದಿಕೆಗೆ ಬಂದು ನನಗೆ ತುಂಬ ಅಡ್ವಾಂಟೇಜ್ ಆಯಿತು. ಬಿಕಾಸ್ ನನ್ನ ಈಚ್ ಆ್ಯಂಡ್ ಎವ್ರಿ ಮಿಸ್ಟೇಕ್ಸ್ ನನಗೆ ಜಡ್ಜಸ್ ಕ್ಲಿಯರ್ ಆಗಿ ಹೇಳಿದರು. ಲೈಕ್ ಲೋ ನೋಟ್ಸಲ್ಲಿ ತುಂಬ ಪ್ರಾಕ್ಟೀಸ್ ಮಾಡಬೇಕು, ನಿನ್ನ ಬೇಸ್ ವಾಯ್ಸ್ ತುಂಬ ಪ್ರಾಕ್ಟೀಸ್ ಮಾಡಬೇಕು, ಹೈಯಲ್ಲಿ ಹೇಗೂ ಇರುತ್ತೆ ಅಂಥೇಳಿ, ಮತ್ತು ವರ್ಸಟಾಲಿಟಿ ಬರಬೇಕು, ಸೂಫಿ ಮಾತ್ರ ಅಲ್ಲ ಅಂತ ಹೇಳಿದರು. ಮತ್ತು ಈ ವೇದಿಕೆಗೆ ಬಂದು ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದರು. ಆ್ಯಂಡ್ ಯಾವಾಗಲೂ ಕೇಳ್ತಿದ್ದಾರೆ ನಿನ್ನದು ಯಾವಾಗ ಅಂತೇಳಿ. ಸೊ ತುಂಬ ಫೇಮ್ ಬಂತು. ಸೊ ಇಲ್ಲಿಯವರೆಗೆ ನಾನು ಕಷ್ಟಪಟ್ಟಂಥ ದಿನಗಳು ಸಂಗೀತದಲ್ಲಿ, ಅದರ ಪ್ರತಿಫಲ ಇಲ್ಲಿ ನನಗೆ ಸಿಕ್ಕಿತ್ತು ಅಂತ ಭಾವಿಸ್ತೇನೆ. ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್ ಆ್ಯಂಡ್ ನಮ್ಮ ಸೂಪರ್ ಸಿಂಗರ್ ವೇದಿಕೆ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ.